ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 17ನೇ ಅಧ್ಯಾಯ ಶ್ಲೋಕ 1. ಮೈತ್ರೇಯ ಉವಾಚ ನಿಶಮ್ಯ ಆತ್ಮವಾಗೀತಂ ಕಾರಣಂ ಶಂಕಯ ಉಜ್ಜಿತ ತಥಾ ಸರ್ವೇ ನ್ಯವರ್ತಂತ ತ್ರಿದಿವಾಯ ದಿವಾೋಕಸ. ಅನುವಾದ ಮತ್ತು ಭಾವಾರ್ಥ ಅಭಯ ಶರಣಾರವಿಂದ ಭಕ್ತಿ ವೇದಂ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ಮೈತ್ರೇಯ ಹೇಳಿದರು, ದೇವತೆಗಳು ಊರ್ಧ್ವಲೋಕ ವಾಸಿಗಳು ಅವರು ಅಂಧಕಾರ ಉಂಟಾದ ಕಾರಣದ ಬಗ್ಗೆ ವಿಷ್ಣು ಪುತ್ರನಾದ ಬ್ರಹ್ಮನಿಂದ ವಿವರಣೆ ಪಡೆದು ಭಯಮುಕ್ತರಾದರು. ಅನಂತರ ಅವರು ತಮ್ಮ ತಮ್ಮ ಲೋಕಗಳಿಗೆ ಹಿಂದಿರುಗಿದರು. ಇವತ್ತು ಭಯ. ಭಯ ಭಯ ಟಾಪಿಕ್. ಈಗ 16ನೇ ಅಧ್ಯಾಯದಲ್ಲಿ ಮೊದಲ ಶ್ಲೋಕ ಎಂತ ಹೇಳುವಂತದ್ದು, ಅಭಯಂ ಸತ್ವ ಸಂಶುದ್ಧಿ. ಭಯ ಇಲ್ಲದಿರುವುದು, ಫಿಯರ್ಲೆಸ್ನೆಸ್. ಹೇಗೆ ಬರುವಂತದ್ದು ಅಭಯಂ? ಕೃಷ್ಣ ಪ್ರಜ್ಞೆಯಿಂದ ಅಭಯಂ ಬರ್ತದೆ. ಈಗ ಪ್ರಭುಪಾದ ಇದೊಂದು ಎಕ್ಸಾಂಪಲ್ ಹೇಳ್ಬೋದು. ಪ್ರಭುಪಾದ ಎಕ್ಸಾಂಪಲ್ ಇದು 71 ಅಲ್ಲಿ, 1971 ಅಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗುವಾಗ, ಆಗ ಪ್ರಭುಪಾದ್ ಕೋಲ್ಕತ್ತಾದಲ್ಲಿ ಇದ್ರು. ಅವಳು ಜರ್ನಲಿಸ್ಟ್ ಹೋದ್ಲು. ಪ್ರಭುಪಾದ್ ಫೇಮಸ್ ಆಗಿದ್ರು. ಸ್ವಾಮೀಜಿ, ಎವ್ರಿಥಿಂಗ್ ಇಸ್ ಡಾರ್ಕ್, ಎಲ್ಲವೂ ನಾಶವಾಗ್ತದೆ, ಎಲ್ಲ ಅಂಧಕಾರ, ಬಾಂಬ್ ಆಗ್ತಾ ಇದ್ದಾರೆ. ಪ್ರಭುಪಾದ್ ಅವಳನ್ನ ನೋಡಿದ್ರು, ಏನು ಡಿಫ್ರೆನ್ಸ್ ಆಗಿಲ್ಲ ಪ್ರಭುಪಾದಿಗೆ. ಹೌದು, ಇದು ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಅಂಧಕಾರವೇ, ದುಃಖಾಲಯ, ಎಲ್ಲ ನಾಶ ಆಗ್ತದೆ. ದುಃಖಾಲಯ ಅಶಾಶ್ವತಂ, ಟೆಂಪರರಿ. ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಶುದ್ಧ ಭಕ್ತರಿಗೆ ಅಂತಂದ್ರೆ ಅವ್ರು ಟೋಟಲ್ ಅಭಯ ಸ್ಟೇಜ್ ಅಲ್ಲಿ ಇದ್ದಾರೆ. ಅಭಯ. ನಾವು ಹಾಗೆಲ್ಲ, ನಾವು ಭಯದ ಸ್ಟೇಜ್ ಅಲ್ಲಿ ಇದ್ದೇವೆ. ನಾಳೆ ಎಂತ ಆಗ್ತದೆ, ನಾನೀಗ ಕೂಡಿ ಇಟ್ಟದ್ದು ಸ್ವಲ್ಪ, ನೆಕ್ಸ್ಟ್ ಈಗ ನಾಳೆ ನಾನು ಸತ್ರೆ ಮತ್ತೆ ನನ್ನ ಮಕ್ಕಳಿಗೆ ಗತಿ ಯಾರು? ಈ ರೀತಿಯಲ್ಲಿ ನಮಗೆ ವಿಚಾರ ಬರ್ತದೆ, ಮುಂದಾಲೋಚನೆ. ಸಾವನ್ನು ಸ್ವೀಕರಿಸಲಿಕ್ಕೆ ನಾವು ರೆಡಿ ಇಲ್ಲ. ಫಸ್ಟ್ ಆಫ್ ಆಲ್ ಸಾವು ಈಗ ಈ ಮೂಮೆಂಟ್ ಎಷ್ಟಾಯ್ತು ಟೈಮ್? ಈಗ 29, 8:29, 8:30ಗೆ ಸಾವು ಬಂದ್ರೆ ವಿ ಆರ್ ನಾಟ್ ರೆಡಿ. ಸಾವನ್ನು ಸ್ವೀಕರಿಸಲಿಕ್ಕೆ ನಮ್ಮ ಹೇಗೆ ಅಂದ್ರೆ, ತಲೆಯಲ್ಲಿ ಹೇಗುಂಟಂದ್ರೆ, ಈಗ ನಾನು ಯಂಗ್ 20, ನಾನೊಂದು 85, 90 ತನಕ ಆರಾಮ್ಸೆ ಬದುಕ್ತೇನೆ. ಈ ರೀತಿ ವಿಚಾರ ಉಂಟು. ಆಸ್ ಇಫ್ ತುಂಬಾ ವರ್ಷ ನಮ್ಗೆ ಉಂಟು. ಏನು ಹೇಳಲಿಕ್ಕೆ ಆಗುದಿಲ್ಲ, ಏನು ಹೇಳಲಿಕ್ಕೆ ಆಗುದಿಲ್ಲ. ಸಾವು ಹೇಗಂದ್ರೆ ಹೇಳಿ ಬರುವುದಲ್ಲ ಅಂತೆ, ಹೇಳದೆ ಬರುವಂತದ್ದು, ಸಡನ್ ಬರ್ತದೆ. ಹಾಗೆ ನಾವು ಅಭಯ ಸ್ಟೇಜ್ ಅಲ್ಲಿ ಇದ್ದೇವಾ? ಈಗ ಒಂದು ಬೆಟ್ಟದಿಂದ ನಮ್ಮನ್ನು ಯಾರೋ ಪುಷ್ ಮಾಡುವಾಗ ಒಮ್ಮೆ ನಮ್ಗೆ ಹೆದರಿಕೆ ಆಗ್ತದೆ. ಅಂದ್ರೆ ನಮ್ಗೆ ಬೇಡ, ಸಾಯೋದು ಬೇಡ. ಇಲ್ಲ ಬಿಲ್ಡಿಂಗ್, 100 ಫ್ಲೋರ್ ಬಿಲ್ಡಿಂಗ್ ಮೇಲಿಂದ ಸ್ವಲ್ಪ ಯಾರೋ ನಮ್ಮನ್ನು ಶೇಕ್ ಮಾಡಿದ್ರು, ನಾನು ಬದುಕಿದ ಮಾರ ಸಾಯೋ. ಏಕೆಂದ್ರೆ ಕಾನ್ಶಿಯಸ್ನೆಸ್ ನಮ್ದು ಪ್ಯೂರ್ ಆಗ್ಲಿಲ್ಲ, ಅದಕ್ಕೆ ನಮ್ಗೆ ಹೆದರಿಕೆ. ಯಾರ್ದು ಕಾನ್ಶಿಯಸ್ನೆಸ್ ಪ್ಯೂರ್ ಉಂಟು ಅವರಿಗೆ ಹೆದರಿಕೆ ಇಲ್ಲ. ಜೀವೋವಾ ನಾ ಮರೋವಾ, ನಾರದ ಮುನಿ ಹೇಳುವಂಥದ್ದು. ಡ್ಯೂಟೀಸ್ ಅವರು ಇಲ್ಲಿ ಇದ್ರು ಕೂಡ ಒಂದೇ, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದ್ರು ಒಂದೇ. ಯಾಕಂದ್ರೆ ಟೋಟಲಿ ಕೃಷ್ಣನ ಇದರಲ್ಲಿದ್ದಾರೆ. ಹಾಗೆ ಅವರಿಗೆ ಭಯ ಇಲ್ಲ. ಸನ್ಯಾಸಿ ಅಂದ್ರೆ ಅಭಯ. ಸನ್ಯಾಸಿ ಮೀನ್ಸ್ ಇಟ್ ಶುಡ್ ಬಿ ಟೋಟಲಿ ಅಭಯ. ಅವನಿಗೆ ಭಯನೇ ಇರಬಾರ್ದಂತೆ. ಅಂದ್ರೆ ಟೋಟಲಿ ಕೃಷ್ಣನ ಪಾದದಲ್ಲಿ ಅವನ ಆಸಕ್ತಿ ಇರಬೇಕು.
ಇದು ಸನ್ಯಾಸಿ ಮಾತ್ರ ಅಲ್ಲ, ಎಲ್ಲರಿಗೆ. ಆದ್ರೆ ಸನ್ಯಾಸಿ ಈ ಸಪೋಸ್ ಟು ಬಿ ಇನ್ ದಟ್ ಅಭಯಂ ಸ್ಟೇಜ್. ಅಭಯ ಸತ್ವಶಂ ಶುದ್ಧಿ, ಪ್ಯೂರಿಫಿಕೇಶನ್ ಆಫ್ ಒನ್ಸ್ ಎಕ್ಸಿಸ್ಟೆನ್ಸ್, ಸತ್ವಶಂ ಶುದ್ಧಿ. ಹಾಗೆ ಪ್ರಭುಪಾದ ಇಲ್ಲಿ ಎಂತ ಹೇಳುವುದಂದ್ರೆ, ಚೌದಾಭುವನ ಲೋಕ ಎಲ್ಲ ಈ ಎಂತಂದ್ರೆ ನಾವೀಗ ಭೂಲೋಕದಲ್ಲಿದ್ದೇವೆ, ಮೇಲಿನ ಈ ಭೂರ್ಲೋಕ ಆಗ್ಲಿ, ಸ್ವರ್ಗಲೋಕ ಆಗ್ಲಿ, ಜನಲೋಕ, ತಪ್ಪಲೋಕ, ಮಹಾರ್ಲೋಕ, ಈ ಸತ್ಯಲೋಕ ಆಗ್ಲಿ, ಕೆಳಗಿನ ಲೋಕ, ಎಲ್ಲ ಲೋಕದಲ್ಲಿ ಈ ಭಯ ಉಂಟು ನೋಡಿ. ದೇವತೆಗಳು, ಊರ್ಧ್ವ ಲೋಕದ ನಿವಾಸಿಗಳು ಭಯದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಅದಕ್ಕೆ ಹೇಳೋದು ಪ್ಯೂರ್, ನಿನ್ನೆ ಚೈತನ್ಯ ಚರಿತಾಮೃತದಲ್ಲಿ ಪ್ಯೂರ್ ಡಿವೋಟೀಸ್ ಆರ್ ಗ್ರೇಟರ್ ದೆನ್ ಬ್ರಹ್ಮ ಅಂಡ್ ಶಿವ. ಗ್ರೇಟರ್ ದೆನ್, ವೈ? ಬಿಕಾಸ್ ದೇ ಆರ್ ಅಭಯಂ ಸ್ಟೇಜ್. ಟೋಟಲಿ ಅವರ ಕಾನ್ಸಂಟ್ರೇಷನ್ ಕೃಷ್ಣನ ಪಾದದಲ್ಲಿ ಉಂಟು, ಅದು ಬಿಟ್ಟು ಬೇರೆ ಯಾವುದರಲ್ಲಿ ಇಲ್ಲ. ಅದಕ್ಕೆ ಪ್ಯೂರ್ ಡಿವೋಟೀಸ್ ಆರ್ ಗ್ರೇಟರ್, ಶುದ್ಧ ಭಕ್ತರು. ಹಾಗೆ ಇಲ್ಲಿ ಹೇಳುವಂಥದ್ದು, ಮೈತ್ರ ಹೇಳುವಂಥದ್ದು, ದೇವತೆಗಳು ಊರ್ಧ್ವ ಲೋಕ ವಾಸಿಗಳು, ನಾವು ಊರ್ಧ್ವ ಲೋಕ ಅಲ್ಲ, ನಾವು ಮಧ್ಯಲೋಕ. ಊರ್ಧ್ವ ಲೋಕ ಅಂದ್ರೆ ನಮ್ಮ ಲೋಕಕ್ಕಿಂತ ಮೇಲೆ ಸ್ವರ್ಗಲೋಕದ ವಾಸಿಗಳು. ಅವರು ಅಂಧಕಾರ ಉಂಟಾದ ಕಾರಣದ ಬಗ್ಗೆ ವಿಷ್ಣು ಪುತ್ರನಾದ ಬ್ರಹ್ಮನಿಂದ ವಿವರಣೆ ಪಡೆದು ಭಯ ಮುಕ್ತರಾದರು. ಅವ್ರು ಭಯ, ಪ್ಯಾನಿಕ್ ಆದ್ರಂತೆ ಅಂಧಕಾರ ಆಗುವಾಗ. ಹಿರಣ್ಯಾಕ್ಷ ಹುಟ್ಟುವಾಗ ಎಲ್ಲ ಕತ್ತಲು, ಭಯ ಆಯ್ತು ಅವರಿಗೆ. ಎಂತಾಯ್ತು ಮಾರ, ಎಂತಾಯ್ತು ಅಂತ ಟೆನ್ಷನ್. ವೈಕುಂಠ ನೋ ಎಂಗ್ಸೈಟಿ, ಇಲ್ಲಿ ಎಂಗ್ಸೈಟಿ ಅಂತ, ಇಲ್ಲಿ ಟೆನ್ಷನ್. ಮಿಡಲ್ ವರ್ಡ್ ಟೆನ್ಷನ್. ಎಸ್, ಎಂತ ಆಗ್ತದೆ ನಾಳೆ, ಮಗಳು ಹುಷಾರಾಗಿದ್ದಾಳ, ಮೊಮ್ಮಗಳು ಹೇಗಿದ್ದಾಳೆ, ಅವಳೆಲ್ಲ ಹುಷಾರಾಗಿದ್ದಾಳೆ, ನಾವು ಫೋನ್ ಎಲ್ಲ ಮಾಡ್ತೇವೆ ಮಗಳಿಗೆ, ಮೊಮ್ಮಗಳಿಗೆ. ಅದು ನಮ್ಗೆ ಟೆನ್ಷನ್, ಎಂತ ಆಗ್ತಾ ಉಂಟು, ಎಲ್ಲರೂ ಕ್ಷೇಮವ ನೋಡಿ. ಭಗವಂತ ನೋಡುವಂಥದ್ದು ಎಲ್ಲರನ್ನು, ವೆಲ್ವಿಶರವ. ಭೋಕ್ತಾರ ಯಜ್ಞೋಪಸಾಂ ಸರ್ವಲೋಕ ಮಹೇಶ್ವರಂ ಸೂರುದಂ ಸರ್ವಭೂತಾನ. ನಿಜದ ವೆಲ್ವಿಶರವ ಭಗವಂತ, ಅವನು ನೋಡಿಕೊಳ್ತಾನೆ, ಚಂದ ನೋಡಿಕೊಳ್ತಾನೆ. ಆದ್ರೆ ನಾವು ಹೇಗೆ ಅಂದ್ರೆ, ವಿ ಶುಡ್ ಹ್ಯಾವ್ ಫೇತ್ ಆನ್ ಹಿಮ್. ನಿಜವಾಗಿ ನೋಡಿಕೊಳ್ಳುವಂತ ಅವನೇ, ಬೇರೆ ಯಾರು ನೋಡಿಕೊಳ್ಳುವುದಲ್ಲ. ವೆಲ್ವಿಶರವ. ಹಾಗೆ ಇಲ್ಲಿ ಅಂಧಕಾರ ಆಗುವಾಗ ಅವರಿಗೆ ಹೆದರಿಕೆ ಆಯ್ತಂತೆ ನೋಡಿ, ದೇವತೆಗಳಿಗೆ ಕೂಡ ಹೆದರಿಕೆ ಆಯ್ತು. ಹಾಗೆ ಹೆದರಿಕೆಯಿಂದ ಅವರು ಮುಕ್ತರಾಗಲಿಲ್ಲ. ಅಂಧಕಾರ ಉಂಟಾದ ಕಾರಣದ ಬಗ್ಗೆ ವಿಷ್ಣು ಪುತ್ರನಾದ ಬ್ರಹ್ಮನಿಂದ ವಿವರಣೆ ಪಡೆದು ಭಯ ಮುಕ್ತರಾದ. ಮತ್ತೆ ಅವರು ವಿವರಣೆ ಪಡೆದರು ಬ್ರಹ್ಮನಿಂದ, ಮತ್ತೆ ಅವರು ಭಯ ಮುಕ್ತರಾದ. ಅನಂತರ ಅವರು ತಮ್ಮ ತಮ್ಮ ಲೋಕಗಳಿಗೆ ಹಿಂದಿರುಗಿದ್ದಾರೆ. ಹೆಸರಿಗೆ ಭಾವಾರ್ಥ ನೋಡುವ. ದೇವತೆಗಳು ಊರ್ಧ್ವ ಲೋಕದ ನಿವಾಸಿಗಳು, ನಾವು ಊರ್ಧ್ವ ಲೋಕ ಅಲ್ಲ, ನಾವು ಮಧ್ಯಲೋಕ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಮಧ್ಯ ತಿಷ್ಠಂತಿ ರಾಜಸ. ಈಗ ನಾವು ಮಧ್ಯ, ಮಿಡಲ್ ನಿವಾಸಿಗಳು. ವಿಶ್ವದ ಅಂಧಕಾರಮಯವಾಗುವಂತ ಘಟನೆಗಳಿಂದ ಅವರು ಸಹ ಭಯಭೀತರಾಗುತ್ತಾರೆ ನೋಡಿ. ಹಾಗಾಗಿ ಭಯ ಅಲ್ಲಿ ಕೂಡ ಉಂಟಂತೆ. ಹಾಗಾಗಿ ನಾವು ಈ ಪೂಜೆ ಮಾಡಿದ್ರೆ ಅಲ್ಲಿ ಸ್ವರ್ಗಕ್ಕೆ. ಈಗ ಎಂತಂದ್ರೆ ಈ ಕರ್ಮಕಾಂಡ ವಿಷಯದಲ್ಲಿ ಎಂತಂದ್ರೆ ಗೋಲ್ ಎಂತಂದ್ರೆ, ಕರ್ಮಕಾಂಡದಲ್ಲಿ ನಾವು ಬೇರೆ ಬೇರೆ ಪೂಜೆ ಎಲ್ಲ ಮಾಡ್ತೇವೆ. ಗೋಲ್ ಎಂತಂದ್ರೆ ಗೋಯಿಂಗ್ ಟು ಸ್ವರ್ಗಲೋಕ, ದೇವತೆಗಳ ಲೋಕಕ್ಕೆ ಹೋಗುವಂತ. ಹಾಗಾಗಿ ದೇವತೆ ಲೋಕಕ್ಕೆ ಹೋಗಿ ಅಲ್ಲಿ ಎಂತ ಪ್ರಯೋಜನ? ಅಲ್ಲಿ ಕೂಡ ನೋಡಿ ಅವರು ಭಯಭೀತರಾಗುತ್ತಾರೆ. ಭಯ ಎಲ್ಲಿಲ್ಲ ಆ ಲೋಕಕ್ಕೆ ನಾವು ಹೋಗ್ಬೇಕು. ವೈಕುಂಠಕ್ಕೆ ಹೋದ್ರೆ ಮತ್ತೆ ಭಯಭೀತ ಇಲ್ಲ, ಭಯಭೀತರಾಗುತ್ತಾರೆ. ಆದ್ದರಿಂದ ಅವರು ಬ್ರಹ್ಮನೊಡನೆ ಸಮಾಲೋಚಿಸಿದರು. ಭೌತಿಕ ಜಗತ್ತಿನಲ್ಲಿ ವಾಸಿಸುವ ಪ್ರತಿಯೊಂದು ಜೀವಿಯಲ್ಲೂ ಭೀತಿಯ ಸ್ವಭಾವವಿರುತ್ತದೆ. ಪ್ರತಿಯೊಂದು ಜೀವಿಯಲ್ಲಿ ಉಂಟಂತೆ. ಈಗ ಈ ನೋಡಿ, ಪ್ರಾಣಿಗಳೆಲ್ಲ, ಪಕ್ಷಿಗಳು ಎಲ್ಲ ಅವರ ಊಟಕ್ಕೆ ಯಾರು ಕೈ ಹೀಗಾಗ್ತಾರೆ, ಹೆದರ್ತಾರೆ ಇಮಿಡಿಯೇಟ್. ಎಲ್ಲ ಪ್ರಾಣಿಯಲ್ಲಿ ಉಂಟು, ಪಕ್ಷಿಯಲ್ಲಿ ಉಂಟು, ನಮ್ಮಲ್ಲಿ ಕೂಡ ಉಂಟು. ಪ್ರತಿಯೊಂದು ಜೀವಿಯಲ್ಲಿ ಹೆದರಿಕೆ ಉಂಟು. ಹೆದರಿಕೆ ಹೋಗ್ಬೇಕು.
ಹೆದರಿಕೆ ಹೋಗುವಂಥದ್ದು ಹೇಗೆ? ಉನ್ನತ ಮಟ್ಟದ ಕೃಷ್ಣ ಪ್ರಜ್ಞೆಯಿಂದ. ಯಾವಾಗ ನಾವು ಕೃಷ್ಣನಲ್ಲಿ ಸಮಾಧಿ ಆಗ್ತೇವೆ, ಕೃಷ್ಣನ ಪಾದದಲ್ಲಿ ನಾವು ಟೋಟಲಿ ಅಟ್ಯಾಚ್ ಆಗ್ತೇವೆ, ಆಗ ಈ ಹೆದರಿಕೆ ಎಲ್ಲೋ ಹೋಗ್ತದೆ. ಯಾಕೆಂದ್ರೆ ಪ್ರೊಪ್ರೈಟರ್ ಕೃಷ್ಣ, ಕಂಟ್ರೋಲರ್ ಕೃಷ್ಣ, ಎಂಜಾಯರ್ ಕೃಷ್ಣ. ನಮಗೆ ನಿಜವಾಗಿ ರಿಯಲೈಸ್ ಆಗ್ತದೆ, ಸಾಕ್ಷಾತ್ಕಾರ ಆಗ್ತದೆ ಯಾವಾಗ ನಾವು ಕೃಷ್ಣನ ಪಾದದಲ್ಲಿ ಅಬ್ಸಾರ್ಬ್ ಆದಾಗ. ಈಗ ನಾವು ಕೃಷ್ಣನ ಪಾದದಲ್ಲಿ ಅಬ್ಸಾರ್ಬ್ ಇಲ್ಲ, ಹಾಗಾಗಿ ನಮ್ಗೆ ರಿಯಲೈಸೇಷನ್ ಇಲ್ಲ, ಹಾಗೆ ನಮ್ಗೆ ಭಯ ಉಂಟು. ಭಯ ಹೋಗ್ಲಿಲ್ಲ ನಾವು ಸಾಯ್ಲಿಕ್ಕೆ ರೆಡಿ ಇಲ್ಲ. ನಾವು ರೆಡಿ ಇಲ್ಲ. ಈಗ ಯಮರಾಜ್ ಬಂದ್ರೆ ನಾಳೆದಿಂದ ಮೃತ್ಯು, ಬೇಡ ಬೇಡ, ನನಗೆ ಇನ್ನೂ ಕೂಡ ತುಂಬಾ ಅಟ್ಲೀಸ್ಟ್ ಒಂದು 25 ವರ್ಷ ಕೂಡ ನನ್ನ ಮಕ್ಕಳು ದೊಡ್ಡದಾಗ್ಲಿ ಮತ್ತೆ ನೋಡುವ. ಮಕ್ಕಳು ದೊಡ್ಡಾದ ಮೇಲೆ ಇನ್ನೊಂದು 20 ವರ್ಷ ಕೂಡ ನನ್ನ ಮೊಮ್ಮಕ್ಕಳು ದೊಡ್ಡದಾಗ್ಲಿ. ಮೊಮ್ಮಕ್ಕಳು ದೊಡ್ಡದಾದ್ಮೇಲೆ ಇನ್ನೊಂದು 10 ವರ್ಷ ಕೊಡು ಮತ್ತೆ ನೋಡುವ. ಅಂದ್ರೆ ನಮ್ಗೆ ರೆಡಿ, ವಿ ಆರ್ ನಾಟ್ ರೆಡಿ ಇಲ್ಲ ನಾವು. ಈಗ ಭಕ್ತರು ಕೂಡ ರೆಡಿ ಇಲ್ಲ. ಭಕ್ತರಿಗೆ ಅಂತಂದ್ರೆ ದೇ ವಾಂಟ್ ಟು ಸರ್ವ್. ಭಕ್ತರ ವಿಚಾರ ಅಂತಂದ್ರೆ ಐ ಆಮ್ ನಾಟ್ ರೆಡಿ ಟು ಡೈ, ಐ ವಾಂಟ್ ಟು ಸರ್ವ್. ಇದು ಅವರ ಉದ್ದೇಶ ಬೇರೆ, ನಮ್ದಾಗೆ ಅಲ್ಲ. ವಿ ವಾಂಟ್ ಟು ಸರ್ವ್ ಅವರ್ ಸೆನ್ಸಸ್. ನಮ್ದು ಉದ್ದೇಶ ಅಂತಂದ್ರೆ ನಮ್ದು ಸೆನ್ಸಸ್ ಮತ್ತೆ ಎಕ್ಸ್ಟೆಂಡೆಡ್ ಸೆನ್ಸಸ್. ಹಾಗೆ ಭಕ್ತರಿಗೆ ಕೂಡ ಸಾಯ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ಭಕ್ತರಿಗೆ ದಿ ವಾಂಟ್ ಟು ಸರ್ವ್. ನೋಡಿ, 2 ಪ್ರವೃತ್ತಿ ಉಂಟು, ಒಂದು ಭೋಗ ಪ್ರವೃತ್ತಿ ಮತ್ತೊಂದು ಸೇವಾ ಪ್ರವೃತ್ತಿ. ಭಕ್ತರಿದು ಸೇವಾ ಪ್ರವೃತ್ತಿ, ನಮ್ದು ಭೋಗ ಪ್ರವೃತ್ತಿ. ನಾವು ಭಕ್ತರಾಗ್ಲಿಲ್ಲ, ನಾವೀಗ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಭೋಗ ಪ್ರವೃತ್ತಿ ಹೋಗ್ಲಿಲ್ಲ. ಭೋಗ ಪ್ರವೃತ್ತಿ ಅಂದ್ರೆ ರಾವಣ, ಸೇವಾ ಪ್ರವೃತ್ತಿ ಹನುಮಾನ್. ಹಾಗಾಗಿ ಎಷ್ಟು ಹನುಮಾನ್ ಪ್ರವೃತ್ತಿ ನನ್ನಲ್ಲಿ ಉಂಟು, ಎಷ್ಟು ರಾವಣ ಪ್ರವೃತ್ತಿ ನನ್ನಲ್ಲಿ ಉಂಟು, ನಾವು ನಮ್ಮನ್ನೇ ವಿಚಾರ ಮಾಡಬೇಕು. ಸೆಲ್ಫ್ ಅಸೆಸ್ಮೆಂಟ್. ಹಾಗಾಗಿ ಭಕ್ತರಿಗೆ ಕೂಡ ಇಷ್ಟೇ ಇಲ್ಲ ಸಾಯ್ಲಿಕ್ಕೆ, ಬಟ್ ದೇ ಆರ್ ಹ್ಯಾವಿಂಗ್ ಸೇವಾ ಪ್ರವೃತ್ತಿ. ದೇ ವಾಂಟ್ ಟು ಸರ್ವ್. ಭಕ್ತರ ಯೋಚನೆ ಹೇಗೆ ಅಂದ್ರೆ, ನದನಂ ನ ಜನಂ ನ ಸುಂದರಿ ಕವಿತಾವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರಿ ಭವದಾ ಭಕ್ತಿ ಅಹೇತುಕಿ ತ್ವಯಿ. ಶತಮಾನ ಹೇಳುವಂತದ್ದು, ನದನಂ ನನಗೆ ಹಣ ಬೇಡ, ನಾ ಸುಂದರಿ ನನಗೆ ಸುಂದರ ಸ್ತ್ರೀ ಬೇಡ. ನದನಂ ನ ಜನಂ ನ ಜನಂ ನನಗೆ ಫಾಲೋವರ್ಸ್ ಬೇಡ. ನದನಂ ನ ಜನಂ ನ ಸುಂದರಿ ನನ್ನ ಸುಂದರ ಸ್ತ್ರೀ ಬೇಡ. ಮತ್ತೆ ಎಂತ ಬೇಕು? ಜನ್ಮ ಜನ್ಮದಲ್ಲಿ ನನಗೆ ನಿನ್ನ ಸೇವೆ ಬೇಕು. ನಾನು ನೀನು ನರಕಕ್ಕೆ ಕಳಿಸಲು ಕೂಡ ರೆಡಿ, ಬಟ್ ನನಗೆ ಸೇವೆ ಬೇಕು. ದಿಸ್ ಈಸ್ ಸೇವಾ ಪ್ರವೃತ್ತಿ. ಹಾಗಾಗಿ ಭಕ್ತನ ಉದ್ದೇಶವೇ ಬೇರೆ, ನಮ್ಮ ಉದ್ದೇಶವೇ ಬೇರೆ. ನೋಡಿ ಅಲ್ಲಿ ಇಂಟೆನ್ಷನ್ ನೋಡಿ. ವೈ ಡಿವೋಟಿ ವಾಂಟ್ಸ್ ಟು ಲಿವ್. ಯಾಕೆ ಭಕ್ತನಿಗೆ ಇರ್ಬೇಕು? ಸಾಯ್ಲಿಕ್ಕೆ ಮನಸ್ಸಿಲ್ಲ. ಈಗ ನಮ್ಗೆ ಸಾಯ್ಲಿಕ್ಕೆ ಮನಸ್ಸಿಲ್ಲ, ನಾವೆಂತ ಹೇಳುವಂಥದ್ದು, ನನ್ನ ಮಗ ಇದ್ದಾನೆ, ನನ್ನ ಮಗಳಿದ್ದಾನೆ, ಅವರಿದ್ದಾರೆ, ಇವರಿದ್ದಾರೆ, 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 ಅವರಿದ್ದಾರೆ, ಅದು ಇದು 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 ತುಂಬಾ ಉಂಟು, ವಗೇರ 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 ವಗೇರ. ಆದ್ರೆ ಭಕ್ತ ಹಾಗೆಲ್ಲ. ಭಕ್ತ ಇಸ್ ರೆಡಿ. ಈಗ ಭಗವಂತ ಹೇಳಿದೆ, ಟುಮಾರೋ ಯು ಆರ್ ಗೋಯಿಂಗ್ ಟು ಡೈ. ಎಸ್, ಐ ಆಮ್ ರೆಡಿ ಟು ಡೈ ಆಸ್ ಯುವರ್ ವಿಶ್. ಹೇಗೆಂದ್ರೆ ನಮ್ದು ಗುರು ಮಹಾರಾಜ್ ಇಜೋಲಿನ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಗೆ 1970 ಪ್ರಭುಪಾದ್ ಫಸ್ಟಿಗೆ ಭಾರತಕ್ಕೆ ಹೋಗ್ಲಿಕ್ಕೆ ಹೇಳಿದ್ರು, ಕೋಲ್ಕತ್ತಾಕ್ಕೆ ಹೋದ ಮೇಲೆ ಪ್ರಭುಪಾದ್ ಕೂಡ ಬಂದ್ರು. ಪ್ರಭುಪಾದ್ ಬಂದು ಹೇಳಿದ್ರು, ಎಸ್ ಯು ಶುಡ್ ಟೇಕ್ ಸನ್ಯಾಸ್. ಅವ್ರು ಹೇಳಿದ್ರು, ಎಸ್ ಇಫ್ ಯು ವಿಶ್ ಐ ವಿಲ್ ಟೇಕ್. ಅಂದ್ರೆ ನಿಮ್ಮ ಇಚ್ಛೆ ಅಂತೆ ಆಗ್ಲಿ. ಸೊ ಭಕ್ತ ಈಸ್ ರೆಡಿ ಫಾರ್ ಎನಿಥಿಂಗ್.
Bhakta is ready for anything. But he wants to serve. ಭಕ್ತನ ಇಂಟೆನ್ಷನ್ ಎಂತ ಸೇವಾ. ಸೇವೆಗೆ ಎನಿಥಿಂಗ್ ರೆಡಿ ಅವನು. ಭೌತಿಕ ಅಸ್ತಿತ್ವದ ಮುಖ್ಯವಾದ 4 ಚಟುವಟಿಕೆಗಳು ನಿದ್ರೆ, ಭಯ ಮತ್ತು ಮೈಥುನ ದೇವತೆಗಳಲ್ಲೂ ಭಯದ ಅಂಶವಿದೆ ನೋಡಿ. ಭೌತಿಕದಲ್ಲಿ ಈ 4 ಮುಖ್ಯ ಅಂತ. ಯಾವುದೆಲ್ಲ? ಆಹಾರ, ತಿನ್ನುವಂಥದ್ದು. ಈಗ ತಿನ್ನುವಂಥದ್ದು ನಾವು ಚಾಲೆಂಜ್ ಮಾಡ್ಲಿಕ್ಕೆ ಆಗ್ತದ? ಈಗ ನಾವು ಹೇಳ್ಬೋದು, ಇವತ್ತು ಒಂದು ದೊಡ್ಡ ಫಂಕ್ಷನ್ ಉಂಟು. ಎಲ್ಲಿ ಫಂಕ್ಷನ್? 7 ಸ್ಟಾರ್ ಹೋಟೆಲ್. ಬಾಂಬೆಯಲ್ಲಿ, ಬ್ಯಾಂಗ್ಳೂರಲ್ಲಿ ಎಲ್ಲ ಉಂಟು 7 ಸ್ಟಾರ್ ಹೋಟೆಲ್. ಅಲ್ಲಿ ಊಟ, ಅಲ್ಲಿ ಒಂದು ಊಟಕ್ಕೆ ಎಷ್ಟು? ಒಂದು 3,000-4,000 ರೂಪಾಯಿ ಊಟಕ್ಕೆ. 5,000. ಓಕೆ, 5,000 ಊಟ. ನಾನು ಇವತ್ತು 7 ಸ್ಟಾರ್ ಹೋಟೆಲ್ ಅಲ್ಲಿ ಊಟ ಮಾಡಿದೆ. ಒಂದು ಪಕ್ಷಿ ಬಂದು ಹೇಳ್ಬೋದಂತೆ, ನಾನು ಆರ್ಗ್ಯಾನಿಕ್ ತಿಂದೆ ಅಂತ. ಹಾಗೆ ನಾವು ಚಾಲೆಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಚಾಲೆಂಜ್ ಮಾಡ್ಲಿಕ್ಕೆ ಆಗ್ತದಾ? ಪಕ್ಷಿಗಳು ನಿನಗೆ ನಾನು ಒಳ್ಳೆ ತಿಂದೆ ಅಂತ. ನೆಕ್ಸ್ಟ್ ನಿದ್ರೆಗೆ ಈ ಪೋಲಾರ್ ಬೇರ್ 6 ತಿಂಗಳು ಮಲಗ್ತದೆ. ಹಾಗಾಗಿ ನಾನು ಇವತ್ತು ಒಳ್ಳೆ ಬೆಡ್ ಅಲ್ಲಿ, ಕರ್ಲಾನ್ ಬೆಡ್ ಅಲ್ಲಿ, ಒಳ್ಳೆ ಕಾಟ್ ಅಲ್ಲಿ AC ಹಾಕಿ 7 ಸ್ಟಾರ್ ಹೋಟೆಲ್ ಅಲ್ಲಿ ಮಲಗಿದೆ. ಪೈಥಾನ್ ಹೇಳ್ಬೋದಂತೆ, ನಾವು ಹಬ್ಬ ಬಂದ್ರೆ 10 ಗಂಟೆ ಮಲಗ್ಬೋದು, 12 ಗಂಟೆ. ಆದ್ರೆ ಅದು ಎಷ್ಟು? 6 ತಿಂಗಳು. ಭಯ ಕೂಡಿಡುವಂಥದ್ದು. ಈಗ ನಾವು ಕೂಡ ಕೂಡಿ ಇಡ್ತೇವೆ, LIC ಮಾಡ್ತೇವೆ, ಬೇರೆದೆಲ್ಲ ಮ್ಯೂಚುವಲ್ ಫಂಡ್ ಮಾಡ್ತೇವೆ, ಮತ್ತೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ತೇವೆ, ಶೇರ್ಸ್ಗೆ ಹಾಕ್ತೇವೆ. ಯಾಕೆ? ನಮ್ಮ ಮಕ್ಕಳಿಗೆ ಕೂಡಿ ಇಡುವಂಥದ್ದು. ಆದ್ರೆ ಕೂಡಿ ಇಡುವಂಥದ್ದು ಎಂತ ಆಗ್ತದೆ ಅಂದ್ರೆ, ನಾವು ಸಾಯುವಾಗ ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲ ಹೋಗ್ತದೆ. ಹಾಗೆ ಇದಕ್ಕೆ ಎಕ್ಸಾಂಪಲ್ ನಾವು ಹೇಳ್ಬೋದು, ನಾನು ತುಂಬಾ ಕೂಡಿ ಇಟ್ಟಿದ್ದೇನೆ, ನನ್ನ ಅಕೌಂಟ್ ಅಲ್ಲಿ ಈಗ 1,40,00,000 ಉಂಟು. ನನ್ನ ಮಗಳಿದ್ದು ಜೀವನ ಸಾರ್ಥಕ, ಅವಳಿಗೆ ಟೆನ್ಷನ್ ಇಲ್ಲ. ಅದೇ ಕೆಲವೊಮ್ಮೆ ಸಡನ್ ಆಗಿ ಆ ಹಣ ಎಲ್ಲ ಹೋಗ್ತದೆ. ಹಾಗೆ ಎಂತ ಮಾಡುವಂಥದ್ದು? ಏನ್ ಮಾಡ್ಲಿಕ್ಕೆ ಆಗುದು? ಹಾಗೆ ನಾವು ಎಷ್ಟೇ ಕೂಡಿ ಇಡಬಹುದು. ಆದ್ರೆ ಈ ಕೂಡಿಡುವಂಥದ್ದು ಪ್ರಾಣಿಯಲ್ಲಿ ಹುಲಿ ಎಂತ ಮಾಡುದಂದ್ರೆ, ಹುಲಿಗೆ ಹಸಿವಾದಾಗ ಕೃಷ್ಣ ಅದಕ್ಕೆ ಸತಾಯಿಸಿ ಕೊಡುವಂಥದ್ದು, ಸುಲಭದಲ್ಲಿ ಕೊಡುವುದಿಲ್ಲ. ಹುಲಿಗೆ ಜಿಂಕೆ ಬೇಕು. ಹಾಗೆ ಎಂತ ಆಗುದಂದ್ರೆ, ಹುಲಿ ಹೋಗುವಂಥದ್ದು ಹುಡುಕ್ತಾ, ಕೃಷ್ಣ ತುಂಬಾ ಚತುರ. ಕೃಷ್ಣ ಎಂತ ಮಾಡುದಂದ್ರೆ ಜಿಂಕೆಯನ್ನು ಕೊಡುವುದೇ ಇಲ್ಲ. ಈ ನರಿ ಉಂಟಲ್ಲ, ನರಿ ಎಂತ ಮಾಡುವಂಥದ್ದು, ನರಿ ಮೆಸೇಜ್ ಕೊಡುವಂಥದ್ದು, ಏ ಜಿಂಕೆ, ಜೋರಾಗಿ ಹೇಳುವಂತ, ಜಾಗ್ರತೆ, ಈ ರೀತಿ ಹೇಳುವಂಥದ್ದು. ಯಾವುದಕ್ಕೆ? ಜಿಂಕೆಗೆ, ನರಿ. ಆಗ ಜಿಂಕೆ ತುಂಬಾ ಅಲರ್ಟ್ ಆಗ್ತದೆ. ಇದು ಕೃಷ್ಣನ ಪ್ಲಾನ್. ಇದಕ್ಕೆ ಟೋಟಲ್ ಟೆನ್ಷನ್ ಆಗ್ತದೆ ಹುಲಿಗೆ. ಸತ್ತಾಯಿಸಿ ಲಾಸ್ಟ್ಗೆ ಅದು ಟೋಟಲಿ ಹೆಲ್ಪ್ಲೆಸ್ ಸಿಚುವೇಶನ್ ಆಗುವಾಗ ಕೃಷ್ಣ ಎಂತ ಮಾಡ್ತಾನೆ? ಒಂದು ಜಿಂಕೆಯನ್ನು ಕಳಿಸ್ತಾನೆ. ಆಗ ಹುಲಿಗೆ ಗೊತ್ತಾಗ್ತದೆ, ಕೃಷ್ಣ ನನಗೆ ಸುಲಭದಲ್ಲಿ ಕೊಡುವುದಿಲ್ಲ, ಹಾಗಾಗಿ ನಾನೀಗ ಕೂಡಿ ಇಡ್ಬೇಕಂತ. ಹಾಗಾಗಿ ಹುಲಿ ಕೂಡಿ ಇಡ್ತದೆ. ಈಗ ನಾವು ಕೂಡ ಕೂಡಿ ಇಟ್ಟಿದ್ದೇವೆ. ನಾವು ಹೇಳುವಂಥದ್ದು, ನನ್ನ ಮಗಳಿಗೆ, ನನ್ನ ಮೊಮ್ಮಗಳಿಗೆ. ಹುಲಿ ಕೂಡ ಹೇಳ್ಬಹುದು. ಹಾಗಾಗಿ ನಾವು ಚಾಲೆಂಜ್ ಮಾಡ್ಲಿಕ್ಕೆ ಬರುವುದಿಲ್ಲ, ನಾನು ಹುಲಿಗಿಂತ ಒಳ್ಳೆ ಕೂಡಿ ಇಟ್ಟಿದ್ದೆ ಅಂತ. ಇಲ್ಲ. ಹೇಗೆ ಅಂದ್ರೆ, ಈ ನಮ್ದು ಕುಡಿ ಇಟ್ಟುಗಳಿಗೆ ಹೇಗಿರ್ತದೆ ಅಂದ್ರೆ, ಈ ಜೇನು ಎಂತ ಮಾಡ್ತದೆ ಅಂದ್ರೆ, ಒಂದೊಂದನೇ ಹೋಗಿ ಅಲ್ಲಿ ಇದು ಮಾಡುವಂಥದ್ದು, ಲಾಸ್ಟಿಗೆ ಗೂಡು ಮಾಡ್ತದೆ. ಇವ ಫಾರ್ಮರ್ ಎಂತ ಮಾಡ್ತಾನೆ? ಆ ಬೆಂಕಿಯನ್ನು ಹೋಗಿ ಫುಲ್ ಇದು ಮಾಡ್ತಾನೆ, ಅದೇ ಜೇನುವನ್ನೆಲ್ಲ ತೆಗಿತಾನೆ. ಅದೇ ರೀತಿ ನಾವು ಕೂಡಿ ಇಡುವಂಥದ್ದು. ಸಡನ್ ಎಂತ ಆಗ್ತದೆ? ಎಲ್ಲ ನಮ್ಮ ಕೂಡಿ ಇಡುವುದು ಹೋಗ್ತದೆ. ಕೆಲವೊಮ್ಮೆ ಎಷ್ಟೋ ಇದಕ್ಕೆ ಇನ್ಸಿಡೆಂಟ್ ಉಂಟು, ಇಮಿಡಿಯೇಟ್ 0 ಆದದ್ದು ಉಂಟು ಅಕೌಂಟ್. ಹಾಗಾಗಿ ಕೃಷ್ಣನಿಗೆ ಕೊಡೋದ್ರೆ ಆ ರೀತಿ ಆಗ್ತದೆ. ಎಷ್ಟು ಕೂಡಿ ಇಟ್ಟು ಕೂಡ ಪ್ರಯೋಜನ ಇಲ್ಲ. ಹಾಗೆ ನಾವು ಚಾಲೆಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಮೈಥುನ. ನಾನು ಇವತ್ತು ಬೆಟರ್ ಸೆಕ್ಸ್ ಮಾಡಿದೆ, 5 ಸ್ಟಾರ್ ಹೋಟೆಲ್ ಅಲ್ಲಿ ಮಾಡಿದೆ, 7 ಸ್ಟಾರ್ ಹೋಟೆಲ್ ಅಲ್ಲಿ. ನಾನು ಅಮೆರಿಕದಲ್ಲಿ ಮಾಡಿದೆ, ನಾನು ಆಸ್ಟ್ರೇಲಿಯಾದಲ್ಲಿ ಮಾಡಿದೆ. ಈ ರೀತಿ ಜನರೇ ಹೇಳ್ತಾರೆ. ಇದಕ್ಕೆ ಹೋಗ್ತಾರೆ, ಯಾವುದಕ್ಕೆ? ಸಿಂಗಾಪುರ್ಗೆ, ಮಲೇಷ್ಯಾಗೆ.
ಹೋಗುವಂತದಕ್ಕೆ. ಹಾಗೆ ಈ ಸ್ಪ್ಯಾರೋ ಪಿಜಿನ್ ಎಲ್ಲ ಅಟ್ ಎ ಟೈಮ್ 10-15 ಮಾಡ್ತದಂತೆ. ಮತ್ತೆ ಮಂಗ ದಿವಸದಲ್ಲಿ 10 ಮಾಡ್ತಾರೆ. ಹಾಗಾಗಿ ನಾವು ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವರ ಹತ್ರ, ನಾನು ಬೆಟರ್ ಮಾಡಿದ್ದೇನೆ. ಹಾಗೆ ಈ 4-10 ಇದು ಕೂಡ ಪ್ರಾಣಿಗಳು ಕೂಡ ಮಾಡ್ತಾರೆ. ನಾವು ಕೂಡ ಅದನ್ನೇ ಮಾಡಿದ್ರೆ ನಮ್ಗೆ ಪ್ರಾಣಿಗಳಿಗೆ ಏನ್ ವ್ಯತ್ಯಾಸ? 6 ಭಯ ಮತ್ತು ಮೈಥುನಗಳು. ಓಕೆ, ಭೌತಿಕ ಮುಖ್ಯವಾದ 4 ಚಟುವಟಿಕೆ. ದೇವತೆಗಳಲ್ಲೂ ಭಯದ ಅಂಶವಿದೆ. ಭಯ ದೇವತೆಯಲ್ಲಿ ಕೂಡ ಉಂಟಂತೆ, ಪ್ಯಾನಿಕ್ ಆಗ್ತಾರೆ. ಪ್ರತಿಯೊಂದು ಲೋಕದಲ್ಲಿ ಚಂದ್ರ ಸೂರ್ಯರು ಸೇರಿದ ಊರ್ವ ಗ್ರಹ ವ್ಯೂಹಗಳಲ್ಲಿ, ಹಾಗೆ ಈ ಭೂಲೋಕದಲ್ಲೂ ಸಹ ಪಶು ಜೀವನದ ಅದೇ ತತ್ವಗಳಿವೆ. ಎಲ್ಲ ಲೋಕದಲ್ಲಿ ಈ ಭಯ ಉಂಟು. ಚಂದ್ರಲೋಕ, ಸೂರ್ಯಲೋಕ, ಊರ್ಧ್ವಲೋಕ, ಆ ಲೋಕ, ಈ ಲೋಕ. ಎಸ್, ದೇವತೆ ಲೋಕಕ್ಕೆ ಹೋಗುವ ಅಲ್ಲಿ ಕೂಡ ಉಂಟು ಭಯ. ಯಾವ ಲೋಕ ಹೋದ್ರೂ ಕೂಡ ಭಯ ಉಂಟು. ಭಯ ಇಲ್ಲದ ಲೋಕ ಅಂದ್ರೆ ವೈಕುಂಠ, ಅಲ್ಲಿ ಭಯ ಇಲ್ಲ. ಹಾಗಾಗಿ ನಾವು ಯಾವ ಲೋಕದಲ್ಲಿ ಭಯ ಇಲ್ಲ ಆ ಲೋಕಕ್ಕೆ ಹೋಗ್ಬೇಕು. ನಾವು ಸ್ವಲ್ಪ ಬುದ್ಧಿವಂತರಾಗ್ಬೇಕು. ನಮ್ಗೆ ವಿಚಾರ ಮಾಡುವಂತ ಕೆಪಾಸಿಟಿ ಇರ್ಬೇಕು. ಯಾವ ಲೋಕದಲ್ಲಿ ಭಯವಿಲ್ಲ ಆ ಲೋಕಕ್ಕೆ ಹೋಗುವ. ಯಾಕೆ ನಾನು ಸುಮ್ಮನೆ ನನ್ನ ಕಾಲ ವೇಸ್ಟ್ ಮಾಡುವಂಥದ್ದು? ಭಯ ಇದ್ದ ಲೋಕಕ್ಕೆ ಯಾಕೆ ನಾನು ಇಚ್ಛಿಸುವಂಥದ್ದು? ಈ ನಮ್ಗೆ ವಿಚಾರ ಬರಬೇಕು. ಭಯ ಇಲ್ಲದ ಲೋಕಕ್ಕೆ ಹೋಗುವ. ಇಲ್ಲವಾದರೆ ಅಂಧಕಾರಕ್ಕೆ ದೇವತೆಗಳು ಏಕೆ ಹೆದರುತ್ತಾರೆ? ಯಾಕೆ ಅವರು ಹೆದರಬೇಕು ನೋಡಿ? ಅಂಧಕಾರ ಆಗುವಾಗ ಟೋಟಲ್ ಹಿರಣ್ಯಾಕಶಿಪು ಹುಟ್ಟುವಾಗ ಟೋಟಲ್ ಅಂಧಕಾರ ಆಗ್ತದೆ. ದೇವತೆಗಳಲ್ಲಿ ಹೆದರಿದ್ರು, ಯಾಕೆ ಅವರು ಹೆದರಬೇಕು? ಹೇಗಂದ್ರೆ ಒಮ್ಮೆ ಪ್ರಭುಪಾದ್ ಕೋಲ್ಕತ್ತಾದಲ್ಲಿರುವಾಗ, ಆಗ ಇಂಡಿಯಾ ಚೈನಾ ಯಾವ್ದೊಂದು ವಾರ್ ಆಗಿತ್ತಂತ, ಸಣ್ಣದಿರುವಾಗ ಬಾಂಬ್ ಎಲ್ಲ ಇದಾಗ್ತಾ ಇತ್ತು. ಹಾಗೆ ಪ್ರಭುಪಾದ್ ಹೆದರ್ಲಿಲ್ಲ. ಹಿ ವಾಸ್ ಪೀಸ್ಫುಲಿ ವಾಸ್ ಡೂಯಿಂಗ್ ಹಿಸ್ ವರ್ಕ್. ಇದು ಪ್ರಭುಪಾದ್ ಲೀಲಾಮೃತದಲ್ಲಿ ಉಂಟು. ಜನರೆಲ್ಲ ಕೋಲ್ಕತ್ತಾದಲ್ಲೆಲ್ಲ ಪ್ಯಾನಿಕ್ ಆಗಿದೆ, ಬಟ್ ಪ್ರಭುಪಾದ್ ಆಗ್ಲಿಲ್ಲ. ಹಾಗಾಗಿ ಪ್ಯೂರ್ ಡಿವೋಟೀಸ್ ಹೆದರುವುದಿಲ್ಲ. ದೇ ಆರ್ ಇನ್ ಲಿಬರೇಟರಿ ಸ್ಟೇಜ್. ಆ ಲಿಬರೇಟರಿ ಸ್ಟೇಜ್ ಅಲ್ಲಿ ಬಂದ ಮೇಲೆ ಹೆದರಿಕೆ ಇಲ್ಲ. ನಾವೀಗಿರುವಂತ ಕಂಡೀಷನ್ ಸ್ಟೇಟ್ ಎಂತ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್, ಮತ್ತೆ ಸ್ಟ್ರಗ್ಲಿಂಗ್ ಸ್ಟೇಜ್, ಮತ್ತೆ ಲಿಬರೇಟರಿ ಸ್ಟೇಜ್. ನಾವು ಕಂಡೀಷನ್ ಜೀವಿ. ಹಾಗೆ ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಂದ್ರೆ ಹಿಂದೆ ಸುಖ ಮಾಡುವಂಥದ್ದು, ನಾವು ಅದರಲ್ಲಿ ಇದ್ದವರು. ಈಗ ನಾವು ಸ್ಟ್ರಗ್ಲಿಂಗ್ ಸ್ಟೇಜ್ಗೆ ಬಂದಿದ್ದೇವೆ, ನಮ್ಗೆ ಗೊತ್ತಾಗಿದೆ ಅದು ಒಳ್ಳೇದಲ್ಲ ಅಂತ, ಸ್ಟ್ರಗ್ಲಿಂಗ್ ಸ್ಟೇಜ್. ಆದ್ರೆ ನಾವು ಲಿಬರೇಟರಿ ಸ್ಟೇಜ್ಗೆ ಹೋಗ್ಲಿಲ್ಲ. ಈಗ ಕೂಡ ನಮ್ಗೆ ಸೆನ್ಸ್ ಗ್ರಾಟಿಫಿಕೇಶನ್ ಅನ್ನು ಪೂರ್ತಿ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗಿದೆ ಸೆನ್ಸ್ ಗ್ರಾಟಿಫಿಕೇಶನ್, ಅದು ಪೂರ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಝೀರೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೆನ್ಸ್ ಗ್ರಾಟಿಫಿಕೇಶನ್. ವೆನ್ ಯು ಆರ್ ಡೂಯಿಂಗ್ ಝೀರೋ ಸೆನ್ಸ್ ಗ್ರಾಟಿಫಿಕೇಶನ್, ದಟ್ ಇಸ್ ನೋನ್ ಆಸ್ ಲಿಬರೇಟರಿ ಸ್ಟೇಜ್. ಈಗ ನಾವು ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ಸ್ಟ್ರಗ್ಲಿಂಗ್ ಸ್ಟೇಜ್ ಅಂದ್ರೆ ವಿ ಆರ್ ಟ್ರೈಂಗ್ ಟು ಕಮ್ ಅಬೌವ್, ಬಟ್ ವಿ ಆರ್ ನಾಟ್ ಏಬಲ್ ಟು ಕಮ್. ಬೇಡ ಬೇಡ ಇಂದ್ರಿಯ ಸುಖ ಬೇಡ ಬೇಡ ಬೇಡ, ಆದ್ರೂ ಕೂಡ ಆಗ್ತದೆ ಇಂದ್ರಿಯ ಸುಖ. ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ ನಾವು. ವೆರಾಸ್ ಪ್ಯೂರ್ ಡಿವೋಟೀಸ್ ದೇ ಆರ್ ಇನ್ ಲಿಬರೇಟರಿ ಸ್ಟೇಜ್. ಸೊ ಲಿಬರೇಟರಿ ಸ್ಟೇಜ್ ಅಲ್ಲಿ ಹೆದರಿಕೆ ಇಲ್ಲ. ಹಾಗೆ ಶುದ್ಧ ಭಕ್ತರು ಲಿಬರೇಟರಿ ಸ್ಟೇಜ್. ಅದಕ್ಕೆ ಶುದ್ಧ ಭಕ್ತರು ತುಂಬಾ ಮೇಲಿನ ಸ್ತರದಲ್ಲಿ ಇದ್ದಾರೆ, ತುಂಬಾ ಉನ್ನತ ಸ್ತರದಲ್ಲಿ ಇದ್ದಾರೆ. ಮೂಲೋಕೆ ಇಲ್ಲವಾದ್ರೆ ಅಂಧಕಾರ ದೇವತೆಗಳು ಹೇಗೆ? ದೇವತೆಗಳು ಮತ್ತು ಸಾಮಾನ್ಯ ಮಾನವರಲ್ಲಿ ಅಂತರವಿದೆ. ದೇವತೆಗಳು ಅಧಿಕಾರ ಉಳ್ಳವರನ್ನು ಸಂಪರ್ಕಿಸ್ತಾರೆ. ನೋಡಿ ವ್ಯತ್ಯಾಸ ಎಂತ ಅಂದ್ರೆ, ಈಗ ದೇವತೆಗಳು ಶುದ್ಧ ಭಕ್ತರಲ್ಲ. ಟಾಪ್ ಮೋಸ್ಟ್ ದೇವತೆಗಳು ಇರ್ಬೋದು, ಎಲ್ಲ ದೇವತೆಗಳು ಶುದ್ಧ ಭಕ್ತರಲ್ಲ. ಆದ್ರೆ ದೇವತೆಗಳ ಒಂದು ಒಳ್ಳೆ ಕ್ವಾಲಿಟಿ ಅಂತ ಪ್ರಭುಪಾದ ಹೇಳುವಂತದ್ದು, ವೆನ್ ಎವರ್ they are in problem, they will go to authority, they will align with God. ಅಧಿಕಾರ ಉಳ್ಳವರನ್ನು ಸಂಪರ್ಕಿಸ, ಇದು ಅವರ ಒಳ್ಳೆ ಕ್ವಾಲಿಟಿ ದೇವತೆಗಳು. ಆದ್ರೆ ಭೂಲೋಕ ನಿವಾಸಿಗಳು ಅಧಿಕಾರಯುಕ್ತರನ್ನು ನಿರಾಕರಿಸ. ನಾವು ನೋಡಿ ನಮ್ಮ ಮತ್ತೆ ದೇವತೆಗಳ ವ್ಯತ್ಯಾಸ ಅಂತ ಈಗ ನಮ್ಗೆ ಆಗ್ಬಹುದು. ದೇವತೆಗಳು ಕೂಡ ಭಯ ಉಂಟು, ನಮ್ಮಲ್ಲಿ ಕೂಡ ಭಯ ಉಂಟು, ನಾವು ಅವರು ಸೇಮ್.
ಇಲ್ಲ, ನಾವು ಅವರು ಸೇಮ್ ಅಲ್ಲ, ಅದಕ್ಕೆ ಪ್ರಬೋಧನೆ ಕೊಟ್ಟಿದ್ದಾರೆ. ಹೇಗೆ ಸೇಮ್ ಆಗ್ತದೆ? ನಾವು ಅಧಿಕಾರವುಳ್ಳವರನ್ನು ಸಂಪರ್ಕಿಸುವುದಿಲ್ಲ. ಸಮಸ್ಯೆ ಬಂದಾಗ ನಾವೇ ಸೊಲ್ಯೂಷನ್ ಹುಡುಕಿ ನೋಡ್ತೇವೆ. ಸೊಲ್ಯೂಷನ್ ಸಿಗುದಿಲ್ಲ ಸರ್. ಮೆಟೀರಿಯಲ್ಗಳಲ್ಲಿ ಎಂತಂದ್ರೆ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಹೇಗಂದ್ರೆ ಆಪುರ್ಯಮಾನಂ ಅಚಲಃ ಪ್ರತಿಷ್ಠಂ, ಸೆಕೆಂಡ್ ಚಾಪ್ಟರ್ ಅಲ್ಲಿ ಶ್ಲೋಕ 70ನೇ ಶ್ಲೋಕ. ಅಂದ್ರೆ ಫ್ಲೋಯಿಂಗ್ ವಾಟರ್. ಅದೇ ರೀತಿ ಎಂತಂದ್ರೆ ಇಲ್ಲಿ ಸಮಸ್ಯೆಗಳು ಬರ್ತಾ ಇರ್ತದೆ, ಕಾನ್ಸ್ಟೆಂಟ್ ಆಗಿ ಫ್ಲೋ ಆಗ್ತಾ ಇರ್ತದೆ. ಹಾಗಾಗಿ ನಾವು ಅಧಿಕಾರಯುಕ್ತರನ್ನು ಸಂಪರ್ಕಿಸಬೇಕು. ದಿಸ್ ಇಸ್ ಇಂಟೆಲಿಜೆನ್ಸ್. ದೇವತೆಗಳು ಅಧಿಕಾರಗಳನ್ನು ಸಂಪರ್ಕಿಸ್ತಾರೆ. ಹಾಗಾಗಿ ಇವೊಂದು ದೇ ಆರ್ ಅಫ್ರೇಡ್, ಅವರು ಭಯ ಸ್ಟೇಜ್ ಅಲ್ಲಿ ಇದ್ರು ಕೂಡ ಅವ್ರು ಭಯ ಆಗುವಾಗ ಅಧಿಕಾರ ಯುಕ್ತರನ್ನು ಸಂಪರ್ಕಿಸ್ತಾರೆ. ಆದ್ರೆ ಭೂಲೋಕವಾಸಿಗಳು ಹಾಗೆ ಅಧಿಕಾರಯುಕ್ತರನ್ನು ನಿರಾಕರಿಸುವುದು. ನಮ್ದೇ ಓನ್, ನಮ್ಮ ಮೈಂಡ್ಗೆ ಎಂತ ಬರ್ತದೆ ಆ ರೀತಿ ನಾವು ಮಾಡುವಂತ. ಯಾರು ಇವರನ್ನು ಕೇರ್ ಮಾಡ್ತಾರೆ? ಹೂ ಕೇರ್ಸ್ ಫಾರ್ ದಮ್? ನಾವು ಕೇರೇ ಮಾಡೋದಿಲ್ಲ. ಕೇರ್ ಮಾಡೋದಿಲ್ಲ. ನಮ್ಮ ಮೈಂಡ್ ಹೀಗೆ ಅಂತಂದ್ರೆ, ನಮ್ಮ ಮೈಂಡ್ ಅಂತಂದ್ರೆ ಆಕ್ಚುಲಿ ಆತ್ಮ ಒರಿಜಿನಲಿ ಪ್ಯೂರ್. ಈಗ ಮೈಂಡ್ ಕವರ್ ಮಾಡಿದೆ ಆತ್ಮವನ್ನು. ಈಗ ಮೈಂಡ್ ಅಲ್ಲಿ ಎಲ್ಲ ಬೇಡದಿರುವಂತ ನಾವೀಗ ಮೈಂಡ್ ಇದು ಗುಲಾಮ, ಮನಸ್ಸಿನ ಗುಲಾಮ. ಮೈಂಡ್ ಹೇಳಿದಾಗೆ ನಾವು ಕೇಳ್ತಾ ಇದ್ದೇವೆ, ನಾವು ಜಂಪ್ ಮಾಡ್ತಾ ಇದ್ದೇವೆ, ನಾವು ಮನಸ್ಸು ಹೇಳಿದಾಗ. ಹಾಗಾಗಿ ನಾವು ಅಧಿಕಾರಯುಕ್ತರನ್ನು ನಿರಾಕರಿಸುವುದು. ಎಸ್, ಜನರು ಅಧಿಕಾರ ಉಳ್ಳವರನ್ನೇ ಸಂಪರ್ಕಿಸುವುದಾದ್ರೆ ಬ್ರಹ್ಮಾಂಡದ ಪ್ರತಿಯೊಂದು ಪ್ರತಿಕೂಲ ಸ್ಥಿತಿಯನ್ನು ಸರಿಪಡಿಸುವುದು. ನೋಡಿ, ಇದು ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ. ಈಗ ನಾವು ಸಮಸ್ಯೆಯಲ್ಲಿ ಇದ್ದೇವೆ. ಯಾಕೆ? ನಾವು ಅಧಿಕಾರಯುಕ್ತರನ್ನು ಸಂಪರ್ಕಿಸುವುದಿಲ್ಲ. ಹೇಗೆಂದ್ರೆ ಪ್ರಭುಪಾದ ಹೇಳುವಂತದ್ದು, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಯಾಕೆ? ಒಬ್ಬ ಕುರುಡ ಹೋಗುವಂತದ್ದು ಇನ್ನೊಂದು ಕುರುಡನ ಹತ್ರ, ಇಬ್ಬರು ಗುಂಡಿಗೆ ಬೀಳ್ತಾರಂತೆ. ಬೋತ್ ವಿಲ್ ಗೋ ಟು ಹೆಲ್ಪ್. ಹಾಗೆ ಕುರುಡ ಎಂತ ಮಾಡ್ಬೇಕು? ಯಾರಿಗೆ ಕಣ್ಣುಂಟು ಅವರ ಬಳಿಗೆ ಹೋಗ್ಬೇಕು. ಯಾರಿಗೆ ಕಣ್ಣುಂಟು ಅವನ ಬಳಿಗೆ ಹೋಗ್ಬೇಕು. ಇದು ಸಮಸ್ಯೆ. ಜನರು ಅಧಿಕಾರ ಉಳ್ಳವನ್ನು ಸಂಪರ್ಕಿಸುವುದಾದರೆ ಬ್ರಹ್ಮಾಂಡದ ಪ್ರತಿಯೊಂದು ಪ್ರತಿಕೂಲ ಸ್ಥಿತಿಯನ್ನು ಸರಿಪಡಿಸಬಹುದು. ಕುರುಕ್ಷೇತ್ರ ರಣಾಂಗದಲ್ಲಿ ಅರ್ಜುನನು ಗೊಂದಲಕ್ಕೊಳಗಾದ. ನೋಡಿ, ಅವನಿಗೆ ಕೂಡ ಗೊಂದಲಕ್ಕಾದ. ಆದರೆ ಅವನು ಅಧಿಕಾರಸ್ಥ ಶ್ರೀಕೃಷ್ಣನ ಸಂಪರ್ಕಿಸಿದ. ಗೊಂದಲಕ್ಕೆ ಆಗುವಾಗ ಕೃಷ್ಣನ ಸಂಪರ್ಕಿಸಿದ. ನಾವು ಗೊಂದಲಕ್ಕೆ ಆಗುವಾಗ ಅಟ್ಲೀಸ್ಟ್ ಬುಕ್ ಓಪನ್ ಮಾಡಿ ಯಥಾರೂಪ ಭಗವದ್ಗೀತೆ ಅದನ್ನು ನಾವು ನೋಡಿದ್ರೆ ಎಂತ ಅಂದ್ರೆ, ಪ್ರಭುಪಾದಿದು ಈ ಭಗವದ್ಗೀತಾ, ಭಾಗವತಂ, ಚೈತನ್ಯ ಚರಿತಾಮೃತ ಯಾವುದೇ ಪುಸ್ತಕ ಆಗಲಿ, ಪ್ರಭುಪಾದ ಕನ್ಸಿಸ್ಟೆನ್ಸಿ ಅಂದ್ರೆ ಭಗವದ್ಗೀತೆ ಹೇಳಿದ್ದು ಭಾಗವತವನ್ನು ಬೇರೆ ಹೇಳಿದಲ್ಲ, ಸೇಮ್ ಒಂದೇ ಪಾಯಿಂಟ್ ಅನ್ನು ಅಸೆಸ್ ಮಾಡುವಂತದ್ದು. ಹಾಗಾಗಿ ಸೊಲ್ಯೂಷನ್ ಉಂಟು ಭಾಗವತಮಲ್ಲಿ, ಭಗವದ್ಗೀತೆಯಲ್ಲಿ ಉಂಟು. ಯಾವುದೇ ಪ್ರಾಬ್ಲಮ್ ಬರಲಿ, ನೀವು ಗೊಂದಲಕ್ಕೆ, ಯಾಕೆಂದ್ರೆ ಇಟ್ ಇಸ್ ಸಿಂಪ್ಟಮ್ಸ್. ಹೇಗಂದ್ರೆ ಯಾವುದು ಶ್ಲೋಕ 2.7? ಎಸ್, 2.7 ಇಂಥ ಶ್ಲೋಕ ಸ್ಟಾರ್ಟಿಂಗ್ ಹೇಳಿ ಶ್ಲೋಕ ಅದು. ಹರೇ ಕೃಷ್ಣ. 2.7 ಕಾರ್ಪಣ್ಯ ದೋಷ. ಎಸ್, ಓಕೆ, ಧನ್ಯವಾದ. ಕಾರ್ಪಣ್ಯ ದೋಷ ಪಹತಾ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಾಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಹಾಗಾಗಿ ನಾವೆಲ್ಲರೂ ಕಾರ್ಪಣ್ಯ ದೋಷದಲ್ಲಿ ಇದ್ದೇವೆ. ಆದ್ರೆ ನಮ್ಗೆ ವ್ಯತ್ಯಾಸ, ಅರ್ಜುನ ಬೋನಫೈಡ್ ಗುರು ಬಳಿಗೆ ಹೋದ, ಕೃಷ್ಣನ ಬಳಿಗೆ ಹೋದ. ಹಾಗಾಗಿ ನಾವು ಕೂಡ ಹೋಗ್ಬೇಕು.
ಅವನ ಸಮಸ್ಯೆ ಪರಿಹಾರವಾಯಿತು. ಈ ಪ್ರಸಂಗದ ತಾತ್ಪರ್ಯ ಬೋಧನೆ ಎಂದರೆ ಕೆಲವು ಭೌತಿಕ ಸ್ಥಿತಿಯಿಂದ ನಾವು ಗೊಂದಲಕ್ಕೊಳಗಾಗಬಹುದು. ಆದರೆ ನಾವು ಅಧಿಕಾರಯುಕ್ತರನ್ನು ಸಂಪರ್ಕಿಸಿದರೆ ಅವರು ವಿಚಾರವನ್ನು ವಿವರಿಸುತ್ತಾರೆ, ಆಗ ನಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ. ಹೇಗೆಂದ್ರೆ ನಾವು ಈಗ ISKCON ಅಲ್ಲಿ ಕೂಡ ನಮಗೆ ಸಮಸ್ಯೆ ಉಂಟು, ತುಂಬಾ ಉಂಟು. ಆದರೆ ನಮಗೆ ಸೊಲ್ಯೂಷನ್ ಉಂಟು. ಎಂತ? ಪ್ರಭುಪಾದ ಭಾವಾರ್ಥದಲ್ಲಿ, ಎಲ್ಲ ಭಾವಾರ್ಥದಲ್ಲಿ ಉಂಟು ಸೊಲ್ಯೂಷನ್. ನಮ್ಗೆ ಇಮಿಡಿಯೇಟ್ ನಮ್ಮ ಸಮಸ್ಯೆ ಸೊಲ್ಯೂಷನ್ ಉಂಟು, ಸಿಗ್ತದೆ, ಉಂಟು. ಹಾಗೆ ನಾವು ಯುಕ್ತರನ್ನು ನಾವು ಸಂಪರ್ಕಿಸಿದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅದು ನಮ್ಮ ಮೈಂಡಿಂದ ಕೇಳಿದ್ರೆ ಸಮಸ್ಯೆ ಜಾಸ್ತಿ ಆಗುವಂತ, ಸಮಸ್ಯೆ ಪರಿಹಾರ ಆಗ್ತದೆ. ದೇವತೆಗಳು ಶೋಭೆಯ ಅರ್ಥವನ್ನು ತಿಳಿಯಲು ಬ್ರಹ್ಮನನ್ನು ಸಂಪರ್ಕಿಸಿದರು. ಅವನಿಂದ ವಿವರವನ್ನು ಕೇಳಿ ತೃಪ್ತರಾಗಿ ಸಮಾಧಾನದ ಮನೆಗೆ ಹಿಂದಿರುಗಿದರು. ದೇವತೆಗಳು ಬ್ರಹ್ಮನನ್ನು ಸಂಪರ್ಕ, ಬ್ರಹ್ಮ ಇಸ್ ಅಥಾರಿಟಿ. ಹಾಗಾಗಿ ಅವರು ಆಮೇಲೆ ಅವರಿಗೆ ಸಮಾಧಾನ ಆಯಿತು. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಯಾರು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಂಶಕಲ್ಪತರು ವಿಶ್ವಕೃಪಾ ಸಿಂಧುಭ್ಯೋ ಜಗಪತಿತನಂ ಪಾವನ